ಎದ್ದೇಳಪ್ಪ. ರಾಜಾಂಗಣದಲ್ಲಿ ಗೆಳೆಯರನ್ನೆಲ್ಲ ಜೊತೆ ಸೇರಿಸಿ ಕಲ್ಲು ಬಂಡೆಗಳನ್ನು ಉಪಯೋಗಿಸಿಕೊಂಡು ಕಾಲ್ಚೆಂಡಾಟವಾಡ್ತಿದ್ದೆ ತಾಯಿ. ಹೆತ್ತ ತಾಯಿಯ ಕರುಳಿನ ಕರೆಯನ್ನ ಆಲಿಸಿ ನಿನ್ನ ಬಳಿಗೆ ಬಂದ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಕಣ್ಣೀರು, ಬರಿದಾದಂತಹ ಹಣೆ, ಅನಾಥವಾಗಿ ಬಿದ್ದಿರುವಂತಹ ಚಿನ್ನಾಭರಣ, ಶೋಣಿತ ಪಟ್ಟಣದ ಮೇಲೆ ಯಾಕಾಗಿ ದುಃಖಿಸುತ್ತಿರುವಲ್ಲ ಮಗನೇ? ಅಂತಹ ಕಷ್ಟವನ್ನು ಕೊಡುವ ಧೈರ್ಯವನ್ನು ಮಾಡಿದವನಾದರೂ ಯಾರು? ಹರಿಯ ಶಂಕರನ ಸರಸಿಜೋದ್ಭವನ ಹರಿಯೇ ಆಗಿದ್ದಲ್ಲಿ ಕ್ಷೀರಸಾಗರದಲ್ಲಿ ಮುಳುಗಿಸಿಯೇನು, ಈಶನೇ ಆಗಿದ್ದಲ್ಲಿ ಕೈಲಾಸದಿಂದ ಎಳೆದು ಹಾಕಿಯೇನು, ಬ್ರಹ್ಮನೇ ಆಗಿದ್ದಲ್ಲಿ ದಂಡದಿಂದ ಅವನನ್ನು ದಂಡಿಸಿಯೇನು. ಮತ್ತೆ ಅನಿಮಿಷರೋ ನರರೋ ಮೃಗರು ನನಗೆ ಗಣ್ಯವೇ ಅಲ್ಲ. ಯಾರಿಂದ ಏನಾಯಿತು ಅಂತ ಹೇಳಿದ್ರೆ ನಾನು ಸಮಸ್ಯೆಗೆ ಪರಿಹಾರ ಹುಡುಕಿದ್ದೇನೆ.
ಹೇಳುವುದಕ್ಕೆ ಸಂದೇಹವೇನಮ್ಮ? ಕಂದ, ಯಾಕೆ ಈ ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ಸಿರಪು ಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೇ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಆಮೇಲೆ ಸಮರಮುಖದಲ್ಲಿ ಆ ದೇವತೆಗಳನ್ನು ಎಲ್ಲರನ್ನು ಬಡಿದು ಸುರಪುರದ ಸುರ ಗದ್ದುಗೆ ಏರಿದ್ರಂತೆ. ನನಗೆ ನಿನಗೆಂದೇನು ಕಳಕುಲಕ್ಕೆ ಹರ್ಷದಾಯಕವಾದಂತಹ ವಿಷಯ ಸೇರಿದಂತ ಸಭೆಗೆ ವಸತಿ ಕೊಡು, ವಸನ ಕೊಡು, ಕಣ್ಣೀರು ಹಾಕಬೇಡಮ್ಮ. ಇಲ್ಲ ಮಗ, ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತ ಭಾಗ್ಯ ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು ಮಗು. ಬೇಡ, ಏನಾಯ್ತು? ಸುರಪುರದ ಸುರಗತ್ತಿಗೆ ನಿನ್ನಯ್ಯ ರಾರಾಜಿಸ್ತಾ ಇದ್ರಂತೆ. ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಇನ್ನು ಮುಂದೆ ನಾವು ಅನಾಥರೇನಮ್ಮ. ನಮ್ಮ ಈ ಹೀನಾಯ ಸೋಲನ್ನು ಕಂಡಂತಹ ದೇವತೆಗಳು ಕೈ ತಟ್ಟಿ ನಗಾಡದೆ ಉಳಿದಾರೆ. ಪ್ರತೀಕಾರವನ್ನು ಮಾಡಿ ನನಗೊಂದು ಆಜ್ಞೆ ನೀಡು. ಆಜ್ಞೆ ನೀಡಿದ್ರೆ ನಡೆಯುವೆ ನಾಲ್ಕಕ್ಕೆ ನಡೆದು ಅನಿಮಿಷ ಮತ್ತು ಅಧಿಕಾರ ನಾನು ಪಡೆಯುತ್ತೇನೆ. ಇದಕ್ಕೆಲ್ಲ ಕಾರಣ ಯಕ್ಷಗಾತರನು ಸಮರಕ್ಕೆ ಮುಕ್ಕಣ್ಣನೇ ಬರಲಿ. ಹರನನ್ನಾದರೂ ದೇಹವನ್ನು ಧರಿಸಿಯೇನು ಕಳುಹಿಸಿಕೊಡು ಮಗ. ಮನದಿ ಸಂತೋಷಭರಿತಲಾದೆ ಮಗನೇ. ಮನದಿ ಹರುಷವಂತು ನುಡಿದಳು ಅರಿವಿಜರ ಗೆಲುವು
ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಗತಿ ಅನವರತ ಕುಮರದರ ಪಕ್ಷದಿ ನಿನಗೆ ವಿಧಿಯಲ್ಲಿ ನಿನಗೆ ಬೇಡುವೆನೆಂದು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ಕಂದ ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಮಗನೇ ಮಗನೇ ಕಂದ ಮಗನೇ ಕಂದ ಕಂದ ನಿನ್ನ ಅಮೃತ ತುಲ್ಯವಾದಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವಿಲ್ಲ ಮಗ. ನಿನ್ನ ಭುಜದಲ್ಲಿ ವೀರ ವನಿತೆಯೇ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರಲಿ ಅವರನ್ನೆಲ್ಲ ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತಹ ಸಮರ್ಥ ವೀರ ನೀನು. ದೇವತೆಗಳು ನಿನಗೆ ಘನವೇ. ಆದ್ರೆ ಅವರು ಸೋತಾಗ ಅವರ ಭಕ್ಷಣ ವಹಿಸಿಕೊಂಡು ಒಬ್ಬ ಬರ್ತಾನೆ. ಹರಿನಾರಾಯಣ ಬಂದೇ ಬರ್ತಾನೆ ಮಗನೇ. ಮಹಿಷನಿದಿರಿಗೆ ಹರಿ ಬಂದಾನೆ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಿ ಬರಬಹುದಾದ ಹರಿಯ ವೇಷಕ್ಕೆ ಮಹಿಷ ಉತ್ತರ. ಮಗು ನಾವು ಜಾಗೃತರಾಗಿರಬೇಕು. ಅವಸರದ ತೀರ್ಮಾನವನ್ನು ಕೈಬಾರ್ದು. ಇಲ್ಲ ಕಾಲಿಡುವ ಮೊದಲು ನಾವು ಯಾವತ್ತು ದೃಷ್ಟಿ ಇರಿಸಬೇಕು. ಸರಿ ಅಮ್ಮ. ಕಂದ ನಿನ್ನದಂತಹ ದೈಹಿಕ ಬಲ ಸಾಕಾಗುವುದಿಲ್ಲ ಮತ್ತೆ ಬೇಕು ನಿನಗೆ ದೈವ ಬಲ. ಅದಕ್ಕೆ ದಟ್ಟವಾದಂತಹ ಕಾರಣವನ್ನು ಸೇರಿಕೋ. ಹೋಗುದೆಯಾ? ಅಮ್ಮ ಹೇಳಿದಲ್ಲಿ ಮುಗಿಯಿತು ಹೊರಡುದೆ. ಅವಸರ ಮಾಡಬಾರ್ದು ಮಗ. ಇಲ್ಲಮ್ಮ. ಕಂದ ಕಾಡಿಗೆ ಹೋಗೋದು ಯಾಕೆ ಹೇಳಿದ್ದು? ಯಾರಿಗೆ? ತಪಸ್ಸನ್ನು ಮಾಡುವುದಕ್ಕಾಗಿ. ತಪಸ್ಸು? ಹೌದು ಮಗು. ವಿಧಾತನ ಕುರಿತು ತಪಸ್ಸನ್ನಾಚರಿಸಿ ಒಳಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ಲಗ್ಗೆ ನಿಟ್ಟಿದ್ದಾದ್ರೆ ಸಮರ ಮುಖದಲ್ಲಿ ಆ ದೇವತೆಗಳು ಮಗನ ಭವಿಷ್ಯದ ಬಗ್ಗೆ ಅಪಾರವಾದಂತಹ ಕನಸನ್ನು ಹೊಂದಿದ್ದೆ ಎನ್ನುವುದು ಸ್ಪಷ್ಟವಾಯಿತು. ನಿನ್ನ ಕನಸನ್ನು ನನಸಾಗಿಸುವುದು ನನ್ನ ಹೊಣೆ. ಹೋಗಿ ಬರ್ತೇನೆ. ಹೊರಟೇ ಬಿಟ್ಟಿಯ ಮಗ. ಹೌದಮ್ಮ. ನಿನ್ನಂತಹ ಮಗನಿರುವಾಗ ನಾನು ಯಾಕಪ್ಪ ಚಿಂತಿಸಲಿ, ನಾನು ಯಾಕೆ ದುಃಖಿಸಲಿ? ಕಂದ ಹೊರಟಂತಹ ನೀನು ಬರಿಗೈಯಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೇಳಲಿಕ್ಕಿಲ್ಲಮ್ಮ. ಬರಿಗೈ ಎತ್ತ ಕೊಟ್ಟಾಗಿದೆ. ಹರಿತವಾದಂತಹ ಖಡ್ಗ ಸ್ವೀಕರಿಸು. ಅದ್ಯಾಕೆ ಮುಖ ತಿರುಗಿದು? ನಿನ್ನ ಮಗನಿಗೆ ಅವಮಾನ ಮಾಡ್ತೀಯಾ? ಕಾಣುತ್ತಿರುವಂತಹ ಉಭಯ ಶೃಂಗಗಳು ಶೋಭೆಗಲ್ಲ, ವಿರೋಧಿಗಳಿಗೆ ಮೃತ್ಯು ಶೂಲ. ಮುದ್ದು, ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಮ್ಮ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ಕಾರಣಕ್ಕೆ ಮುಂದೆ ಯಾರಿಂದಲೂ ಯಾವ ರೀತಿ ಕಷ್ಟ ಬರಬಾರದು ಎನ್ನುವಂತಹ ಉದ್ದೇಶದಿಂದ ಪಟ್ಟದ ಕತ್ತಿ ಮಾತೆಗಾಗಿ ಸ್ವೀಕರಿಸಲೇಬೇಕು. ಸರಿ. ಶುಭವಾಗ್ಲಿ.
ಅರಣ್ಯವನ್ನು ಉತ್ತರಿಸುತ್ತಾ ತಾಯಿಯನ್ನು ಕ್ರಮಿಸುತ್ತಿದ್ದ ಹಾಗೆ ನನ್ನ ಮನಸ್ಸನ್ನು ಆಕರ್ಷಿಸಿದ್ದು ಪುಷ್ಕರ ಕ್ಷೇತ್ರ. ನಿಂದೊಂಟಿ ಕಾಲಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ಅಜರನ್ನು ಧ್ಯಾನಿಸಿದೆ. ಯೋನಿಜರಿಂದ ಮರಣ ಇಲ್ಲ, ತ್ರೈಮೂರ್ತಿಗಳಿಂದ ಸಾವಿಲ್ಲ ಎನ್ನುವಂತಹ ವರವನ್ನು ಪಡೆದಂತಹ ನನಗೆ ಹರಿಯು ಲೆಕ್ಕಕ್ಕಿಲ್ಲ ಎನ್ನುವುದಂತೂ ಸ್ಪಷ್ಟ. ಸಂತೋಷದ ಸಮಾಚಾರವನ್ನು ನಮ್ಮನಲ್ಲಿ ಹೇಳಬೇಕು. ಅರಮನೆ ಮಾಸದಿಂದ ಬಂದವರಿದ್ದೇವೆ, ನಮಗೆ ನೀವೇ ರಕ್ಷಣೆ ಕೊಡಬೇಕು. ಹೆದರಬೇಡಿ, ನಾನಿದ್ದೆ. ವೈಶಾಖ್ಯ ಅಷ್ಟು ಮಾತ್ರವಲ್ಲ, ನಿನ್ನ ತಂದೆಯನ್ನು ಕೊಂದ ಬಡ ಸುರಪ್ಪ. ಜೀವನದಲ್ಲಿ ಯಾವನು ಕಪಟವನ್ನು ಆಡಿದನೋ, ಯಾವನು ತಂತ್ರವನ್ನು ಹೂಡಿದನೋ ಅಂಥವನನ್ನು ಸದೆಬಡಿಯುವುದಕ್ಕೆ ನಾನಿದ್ದೇನೆ. ಈಗ ಮಾತಾಡುವ. ಯಾರು ಕೆಟ್ಟವನು? ಯಾರ ಈಗ ಒತ್ತದು ಯಾರ? ಯಾಕೆ ಹೆದರಿದೆ? ಮೇಲೆ ಕೆಳಗೆರಡು, ಮೇಲೆರಡು ಕೆಳಗೆರಡು. ಹಾಗಾದ್ರೆ ನಾನು ಯಾರು? ನಾನು ಯಾರು? ಯಾಕೆ ಅಂತ ಇವರು ಹೇಳ್ತಾರೆ. ಹೋಗಿ ನೀವು ನಂಗೆ ಹೇಳು. ಮಹಿಷಾಸುರ ಅಂದ್ರೆ ನಾನೇ. ನನ್ನಯ್ಯನನ್ನು ಕೊಂದು ಅಹಂಕಾರದಿಂದ ಬಿಗಬೇಡ. ಶಂಕದ್ರಕ್ಕಾಚಾರ್ಯರನ್ನು ದಂಡಿಸಿದಂತಹ ನಾನು ಶಿಕ್ಷಿಸಲೆಂದೇ ಬಂದಿದ್ದೇನೆ.
ಹೆಜ್ಜೆ ಮುಂದೇರಿಸಿದೆ ಅಂತಾದ್ರೆ ನಿನ್ನ ತಂದೆಗಾದ ಬರಿಸಿ ನಿಮ್ಮೆಲ್ಲರ ಸಹಕಾರದಿಂದ ನಾಟವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಯಿತು. ತಪ್ಪದಾಗಿಯೇ ಪಾಠ ಕಲಿಸಿದ್ದೇವೆ ದೇವತೆಗಳಿಗೆ. ನಮ್ಮೆಲ್ಲರ ಹೋರಾಟದಿಂದ ಪಲಾಯನಗೈದಿದ್ದಾರೆ. 3 ಲಾಖಾಧೀಶ ಮಹಿಷ ಎನ್ನುವಂತಹ ವಿಷಯ ಲೋಕದಲ್ಲಿ ತಿಳಿಬೇಕು. ಡಂಗುರ ಸಾರಬೇಕು. ನನ್ನ ಹಚ್ಚೆ ವಿನಃ ಸಂಚರಿಸುವ ಹಾಗಿಲ್ಲ. ಉದಯಿಸುವುದಕ್ಕಾಗಲಿ ಅಸ್ತಮಿಸುವುದಕ್ಕಾಗಲಿ ನನ್ನ ಪಡಬೇಕು. ಒಂದು ವೇಳೆ ಮೀರಿ ನಡೆದರೆ ತಲೆ ಹೋದೀತು. ಕಾಲವನ್ನು ಮಾಡಿ ಆಯಾಸ ಪಟ್ಟಿದ್ದೇವೆ. ವಿಶ್ರಾಂತಿ ಬೇಕು. ಎನ್ನುವ ಹಾಗೆ ನೋಡಿ ಬನ್ನಿ ಅಂತ ಶಂಕರಕಾಚಾರ್ಯ ನಟಿಸಿದರ ಯಾವಳ ಒಪ್ಪಳಾಕನಾರಿ ಶಂಕರಕಾಚಾರ್ಯನ ಕೊಂದು ಮುನ್ನಕ್ಕು ತಿರುವಾಳಂತೆ ಬಂದಿರುವಂತಹ ನಾರಿ ಯಾರು ಅಂತ ನೋಡಬೇಕು. ನಡಿ.
ನನ್ನ ವಿರುದ್ಧ ಸಮರ ಸಾರಿ. ಯಾರು ನೀನು, ಯಾಕೆ ಬಂದೆ? ನನಗೂ ನಿನಗೂ ಹಗೆತನ ಏನು? ಕೆಟ್ಟತನದ ಹೊರಗಿನಿಂದ ಬಿಟ್ಟೆ. ಪಾತಾಳ ಸೇರಿ ಸಾಲದ ಕೆಳಕವನ್ನೇರಿ ಇಂದ್ರಾದಿ ಸುಮರಸರು ಮಾಡಿದ್ದು ತಪ್ಪಾಯಿತು ಕಾಲ್ಗೆರಗು ಗರ್ವದಿಂದ ಮುಂದುವರಿದೆ ಎಂದಾದರೆ ಸುಮರಸರು ಬರೆಯುವುದಕ್ಕೂ ಏನು ಮಹಾ ಅನಿಮಿಷರಿಂದಲೋ ತ್ರೈಮೂರ್ತಿಗಳಿಂದಲೋ ಆಗದಾಯಿತಂತಹ ಕೆಲಸಾದಿನಿಂದ ಆದೀತು. ಮಹಿಷನನ್ನು ಕೆಳಗೆ ಉಳಿದವರಿಲ್ಲ. ಶೋಣಿತ ಪಟ್ಟಣದ ಮಣ್ಣಿಗೆ ಕಾಲಿಟ್ಟ ತಪ್ಪಿಗೆ ಯಾರು ಅಷ್ಟಭುಜೆ
9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪರು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಗಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರ್ಲಭೇಶ್ವರ ಶಿರವನ್ನೇ ಹೀಗೆ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಾಕದ ಪೀಠ ನಿನಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಓ ಮಹಿಷನನ್ನು ವಧಿಸಿಕೊಟ್ಟವಳು ನೀನು. ಇನ್ನು ಮುಂದೆ ದುಷ್ಟರ ಆಗಮನ ಹೋದ್ರೆ ನಾನೇನು ಮಾಡ್ಬೇಕಮ್ಮ? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ನಾನೇ ದೂರಗೊಳಿಸ್ತೇನೆ. ಹೋಗಿ ಮಕ್ಕಳೇ, ಶುಭವಾಗಲಿ.